ಉಡುಪಿ ಜಿಲ್ಲೆಯ ಮಣಿಪಾಲ ಸಮೀಪದ ಹಿರಿಯಡ್ಕದಲ್ಲಿರುವಂತಹ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ ಸಭಾಭವನದಲ್ಲಿ ರಾಜ್ಯ ಮಟ್ಟದ 2 ದಿನಗಳ ಹಲಸಿನ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಮೇಳದಲ್ಲಿ ವೈವಿಧ್ಯತೆಯ ಹಲಸಿನ ತಳಿ ಹಾಗೂ ಖಾದ್ಯಗಳ ಪ್ರದರ್ಶನ ನಡೆಯಿತು. ಜಾಗತಿಕ ಮಾರುಕಟ್ಟೆಯಲ್ಲಿ ಹಲಸಿಗೆ ಇರುವಂತಹ ಬೇಡಿಕೆಯನ್ನು ಜನಸಾಮಾನ್ಯರಿಗೆ ತಿಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿತ್ತು. ಹಲಸಿನ ವಿವಿಧ ತಳಿಯ ಸಸಿಗಳ ಮಾರಾಟಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಆಕರ್ಷಕ ಬಣ್ಣದ ಗುಣಮಟ್ಟದ ಹಾಗೂ ರುಚಿಕರವಾಗಿ ಹಲಸಿನ ತಿಂಡಿ ತಿನಿಸುಗಳು ಮೇಳದ ಪ್ರಮುಖ ಆಕರ್ಷಣೆಯಾಗಿ ಕಂಡುಬಂತು. ಕಾಪು ವಿಧಾನಸಭಾ ಕ್ಷೇತ್ರದ ಲಾಲಾಜಿ ಆರ್ ಮೆಂಡನ್ ಅವರು ಹಲಸಿನ ಮೇಳದಲ್ಲಿ ವಿವಿಧ ಖಾದ್ಯಗಳನ್ನು ಸೇವಿಸಿ ವಸ್ತುಗಳನ್ನು ಖರೀದಿಸುವ ಮುಖಾಂತರ ಜನಸಾಮಾನ್ಯರಿಗೆ ಉತ್ತೇಜನ ನೀಡಿದರು. ಇನ್ನು 2 ದಿನಗಳ ಕಾಲ ನಡೆಯುವಂತಹ ಈ ಹಲಸಿನ ಮೇಳದಲ್ಲಿ ಕೃಷಿಕರು ಜನಸಾಮಾನ್ಯರು ಭಾಗವಹಿಸಿ ಮೇಳದ ಪ್ರಯೋಜನವನ್ನು ಪಡೆಯಲಿದ್ದಾರೆ. ಹಲಸಿನ ಮೇಳ ಏರ್ಪಡಿಸಿದ್ದಾರೆ. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಆಹಾರ ಉತ್ಪನ್ನಗಳನ್ನು ಕೂಡ ಹಲಸಿನಕಾಯಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ವಸ್ತು ಪ್ರದರ್ಶನ ರೀತಿಯಲ್ಲಿ ಇವತ್ತು ಹಲವಾರು ಆಯುರ್ವೇದ ಮತ್ತು ಬೇರೆ ಬೇರೆ ನಮಗೆ ಕೃಷಿಗೆ ಸಂಬಂಧಪಟ್ಟಂಥ ಕೆಲವು ತರಕಾರಿಗಳ ಮತ್ತು ಬೇರೆ ಬೇರೆ ಆಹಾರ ಉತ್ಪನ್ನಗಳ ಒಂದು ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಬಹಳ ಒಳ್ಳೆಯ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಮಳೆ ಕೂಡ ಬಂದಿದೆ. ಹಾಗಾಗಿ ಇಂಥ ಒಂದು ಹಲಸಿನ ಮೇಳ ಬಹಳ ತುಂಬ ವೆರೈಟಿ, ಬಹಳ ವಿವಿಧ ಬೇರೆ ಬೇರೆ ನರ್ಸರಿಗಳಿಂದ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ತುಂಬ ಬಗೆ ಬಗೆಯ ಹಲಸಿನ ಹಣ್ಣು ತಂದಿದೆ. ಇವತ್ತು ಮತ್ತು ನಾಳೆ 2 ದಿವಸ ಈ ಕಾರ್ಯಕ್ರಮ ಆಗ್ತಾಯಿದೆ. ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಜನರು ಗ್ರಾಹಕರು ತುಂಬ ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಅದನ್ನು ಖರೀದಿ ಮಾಡ್ತಾಯಿದ್ದಾರೆ. ಈ ವಿವಿಧ ಬೇರೆ ಬೇರೆ ತಳಿಯ ಹಲಸಿನ ಹಣ್ಣನ್ನು ಕೂಡ ಇವತ್ತು ಕೊಂಡು ಅದನ್ನು ನಮ್ಮ ಮನೆಯಲ್ಲಿ ಬೇರೆ ಬೇರೆ ಕಡೆಗಳು ಕೂಡ ಅದನ್ನು ಬೆಳೆಸ್ತಾರೆ ಮತ್ತು ಮುಂದೆ ಒಳ್ಳೆಯ ರೀತಿಯಲ್ಲಿ ಅದರ ಫಸಲು ಬರ್ತದೆ. 1 ವರ್ಷದಲ್ಲಿ ಫಸಲು ಬರುವಂಥ ಗಿಡ ಕೂಡ ಇದೆ. ಆ ರೀತಿಯಲ್ಲಿ ಈ ಪ್ರದರ್ಶನ ಮತ್ತು ವಸ್ತು ಪ್ರದರ್ಶನ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತೇಳಿ ಹೇಳ್ತಾ ಹಲಸಿನ ಮೇಳ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಮುಂಡೂಜೆ ಸುರೇಶ್ ನಾಯ್ಕರವರು ಮತ್ತು ಅವರೆಲ್ಲ ತಂಡದವರನ್ನು ಪಂಚಾಯತನ್ನು ಕೂಡ ನಾನು ಹಾರ್ದಿಕವಾಗಿ ಕ್ಷೇತ್ರ ಶಾಸಕನಾಗಿ ಅಭಿನಂದಿಸ್ತೇನೆ. ಶ್ರೀ ವೀರಭದ್ರ ದೇವರ ದಯೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಶುಭ ಕೋರ್ತಾ ಇದ್ದೇನೆ. ಇವತ್ತು ಉಮ್ಮರ್ಪೇಟೆ ಗ್ರಾಮ ಪಂಚಾಯತ್ ನಡೆದ ಪಂಚಾಯತ್ ಮತ್ತು ಇತರ ಇಲಾಖೆ ಹಾಗೂ ಸಂಸ್ಥೆಗಳ ಮುಖಾಂತರ ನಡೆದ ಹಲಸಿನ ಮೇಳದಲ್ಲಿ ಮಳೆ ಬಂದರೂ ತುಂಬ ಜನ ಇಲ್ಲಿ ಬಂದು ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಹಲಸಿನ ಹಣ್ಣು ಇರ್ಬೋದು ಅಥವಾ ವಿವಿಧ ಖಾದ್ಯ ಇರ್ಬೋದು, ಅದೇ ರೀತಿ ಹಲಸಿನ ವಿವಿಧ ಗಿಡಗಳನ್ನು ತಗೊಂಡೋಗಿ ತುಂಬ ಅಂದರೆ ಊರು ನಮ್ಮ ಉಡುಪಿ ಆಗ್ಬೋದು ಹಿರಡ್ಕದಿಂದ ತುಂಬ ಜನ ಬಂದಿದ್ದಾರೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ತೀನಿ ನನ್ನ ಮಟ್ಟಿಗೆ. ಅದಕ್ಕೆ ಸಹಕರಿಸಿದ ಎಲ್ಲ ಮಾಧ್ಯಮದವರಿಗೂ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ.